ನಮ್ಮ ಈ ಬ್ರಹ್ಮಬೈದರ ಕರಡಿಯು ಸುಮಾರು ಬ್ರಿಟಿಷರ ಕಾಲಕ್ಕಿಂತ ಮೊದಲು ಈ ಭಾಗದಲ್ಲಿ ಇತ್ತು. ಅದಕ್ಕೆ ಸಾಕಷ್ಟು ಪುರಾವೆಗಳು ನಮ್ಮ ದಾಖಲೆಯಲ್ಲಿ ಕಂಡು ಬರ್ತಾ ಇದೆ. ಅದಕ್ಕೆ ಉಂಬಳಿ ಕೊಟ್ಟವರು, ಆಮೇಲೆ ದೇಣಿಗೆಯನ್ನು ನೀಡಿದವರು ಅಥವಾ ಪೂಜಾರಿ ವರ್ಗವೂ ಹಾಗೆ ದೊಡ್ಡ ಪೂಜಾರಿ ವರ್ಗ ನಮ್ಮ ಈ ಗರಡಿಗೆ ಸಂಬಂಧಪಟ್ಟ ಹಾಗೆ ಇತ್ತು. ಆಮೇಲೆ ತಳಮನೆಯವರು, ಆಮೇಲೆ 9 ಮನೆಯವರು ಈ ಗರಡಿಯನ್ನ ಉತ್ತರಾಯ ಸ್ಥಿತಿಗೆ ಒಂದು ಕಾಲದಲ್ಲಿ ತಗೊಂಡು ಬಂದಿದ್ರು. 1980ನೇ ಇಸ್ವಿಯಲ್ಲಿ ಈ ಗರಡಿ ಒಂದು ಕಾಲದಲ್ಲಿ ಶ್ರೀಮಾನ್ ಮಂಜ ಹೆಗಡೆ ದಿವಂಗತರು ಅವರ ಕಾಲದಲ್ಲಿ ಹಂಚಿನ ಮಾಡಾಗಿ ಮತ್ತೆ ಮಣ್ಣು ಗೋಡೆಯಾಗಿ ರೂಪುಗೊಂಡಿತು. ಆಮೇಲೆ ಅದೀಗ ಸುಮಾರು ಒಂದು 25 ವರ್ಷ 40 ವರ್ಷದಿಂದ ಅದು ಹೀನಾಯ ಸ್ಥಿತಿಗೆ ಬಂತು. ಆಮೇಲೆ ದೈವ ಪ್ರೇರಣೆಯಂತೆ ಈ ಬಾರಿ ನಮ್ಮ ದಯಾನಂದ ಆರ್ ಶೆಟ್ಟಿ ಇವರ ಮುಂದಾವತನದಲ್ಲಿ ಗರಡಿಯನ್ನ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ನಿರ್ಣಯಿಸಿ 3 ಗ್ರಾಮದವರೆಲ್ಲ ಸೇರಿಕೊಂಡು ಆ ಹುಡುಗರು ಅತ್ಯಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವು ಅವರಿಗೆ ಬೆಂಬಲಾಗಿ ನಿಲ್ಲಬೇಕು ಅಂತ ಹೇಳಿ ತೀರ್ಮಾನಿಸಿದ್ದೇವೆ. ಅದೇ ರೀತಿ ಆ ದೇಣಿಗೆ ಸಹ ನನ್ನ ಲೆಕ್ಕದಲ್ಲಿ ದೇಣಿಗೆ ಬಹಳ ಕಡಿಮೆ ಮಟ್ಟದಲ್ಲಿ ಬರ್ತಾ ಉಂಟು. ದೇಣಿಗೆ ನಮ್ಮ ಈ ಗರಡಿಗೆ 3 ಗ್ರಾಮದ ಗರಡಿ ಆದ್ದರಿಂದ ಬರುವಂತಹದ್ದು ತೀರಾ ಅಲ್ಪ ಅಂತೇಳಿ ಭಾವಿಸ್ತೇನೆ. ಯಾಕೆ ಕೇಳಿದ್ರೆ ಕೊಟ್ಟರು ಸಹಿ ಅಂತೇಳಿ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಗರಡಿಯ ಕಾಮಗಾರಿ ಸಮಯದಲ್ಲಿ ಏನು ಹಣ ಸಿಗ್ತದೆ ಅದು ಒಂದು ಒಳ್ಳೆಯ ಕಾರ್ಯಕ್ಕೆ ಸದ್ವಿನಿಯೋಗ ಆಗ್ತದೆ ಅಂತ ಹೇಳಿ ನನ್ನ ನಂಬಿಕೆ. ಯಾಕೆ ಕೇಳಿದ್ರೆ ಆವಾಗ ದುಡ್ಡು ಗರಡಿಗೆ ಸರಿಯಾಗಿ ಬರ್ತದೆ. ಆಮೇಲೆ ಗರಡಿ ಆದ್ಮೇಲೆ ಹಣ ಕೊಟ್ಟರೆ ಅದೊಂದು ಒಳ್ಳೆಯ ಕಾರ್ಯ ಅಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆ ಕೇಳಿದ್ರೆ ಈಗ ಕೈ ತುಂಬ ಹಣ ಬೇಕು ನಮಗೆ. ನಾವು ಹಣವನ್ನ ಬೇಡುವುದು ಒಂದು ಕೆಲಸ ಅಲ್ಲ, ಅದು ಬರ್ತಾ ಇರಬೇಕು. ಈಗ ಬ್ರಹ್ಮಬೈದಿಕಳ ಗರಡಿಯ ದಶೆಯಿಂದ ಈಗ ಏನು ಹಣ ಬರ್ತಾ ಉಂಟು ಅದು ಇನ್ನೂ ಸಹ ಉತ್ತಮ ರೀತಿಯಲ್ಲಿ ಬರಲಿ ಮತ್ತು ಎಲ್ಲ ದಾನಿಗಳಿಂದ ಮಿಗಿಲಾದಂಥ ಹಣ ಬರಲಿ ಮತ್ತು ನಮ್ಮ ಹಿರಿಯವರು ಕಂಡಂಥ ಕನಸು ನನಸಾಗಲಿ ಮತ್ತು ಈ ಗರಡಿ ಉತ್ತರಾಯ ಸ್ಥಿತಿಗೆ ಬರಲಿ ಅಂತೇಳಿ ನಾನು ಶ್ರೀದೇವರಲ್ಲಿ ಬೇಡಿಕೊಳ್ತಾ ಕ್ಷೇತ್ರದ ಆರಾಧ್ಯ ದೇವರಂಥ ಬ್ರಹ್ಮಬೈದಕಳು ಮಾರಿಶಿವರಾಯನಿಗೆ ವಂದಿಸುತ್ತಾ, ನನ್ನ ಹೆಸರು ಅರುಣ ಪೂಜಾರಿ. ಈ ಕ್ಷೇತ್ರದ ಮಾರಿಶಿವರಾಯನ ದರ್ಶನಪಾತಿಯಾಗಿ ಸೇವೆ ಮಾಡಿಕೊಂಡು ಬಂದಿದ್ದೇನೆ. ನಮ್ಮ ಬ್ರಹ್ಮಬೈದಕಳ ಗರಡಿಯಲ್ಲಿ ನಡೆಯುವಂಥ ಕೆಲವೆಲ್ಲ ಒಂದು ಸಂಕ್ಷಿಪ್ತವಾದಂಥ ಸೇವೆಗಳ ವಿವರವನ್ನು ನಿಮ್ಮ ಮುಂದಿಡಲಿಕ್ಕೆ ಬಯಸ್ತೇನೆ. ಈ ಕ್ಷೇತ್ರದಲ್ಲಿ ಪಡಿ ತಿಂಗಳು ಅಂದರೆ ಡಿಸೆಂಬರ್ 11ನೇ ತಾರೀಕು ಹಾಲು ಹಬ್ಬ ಅಂದರೆ ಕಾಯ್ದ ಪೂಜೆಯ ಸೇವೆ ಬ್ರಹ್ಮಬೈದರಿಗಳಿಗೂ ಶಿವರಾಯನಿಗೂ ಪರಿವಾರ ಶಕ್ತಿಗಳಿಗೆ ನಡೀತದೆ. ಹಾಗೆ 2 ಮಾರಿ ಪೂಜೆ ಇದೆ. ಮತ್ತು ಪ್ರತಿ ಸಂಕ್ರಮಣ ಮಂಗಳವಾರದ ದಿವಸ ಪೂಜೆ ಕೈಂಕರ್ಯಗಳು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ಕ್ಷೇತ್ರದಲ್ಲಿ ಚಾಕರಿ ಮಾಡುವವರಲ್ಲಿ ಯಾವುದೇ ಒಂದು ಲೋಪದೋಷಗಳಿಲ್ಲ. ಎಲ್ಲರೂ ಅವರವರ ಸೇವೆಯನ್ನು ಸಮಯಕ್ಕೆ ಸರಿಯಾಗಿ ಬಂದು ಅವರು ನಡೆಸ್ಕೊಂಡು ಹೋಗ್ತಾರೆ. ದರ್ಶನ ಪಾತ್ರಿಗಳು ಹಾಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬ್ರಹ್ಮಬೈದರಿಗೆ ಶಿವರಾಯನಿಗೆ ಬೇಕಾದಂಥ ಎಲ್ಲ ದೈವಗಳಿಗೆ ಚಾಕರಿ ಮಾಡುವವರಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಒಂದು ವಿಶೇಷ ಏನಂತ ಹೇಳಿದರೆ ಅಲ್ಬಾಡಿ ಗ್ರಾಮದಲ್ಲಿ 2 ಗರಡಿ. ಅಲ್ಬಾಡಿ ಗ್ರಾಮದಲ್ಲಿ 2 ಗರಡಿ ಆದರೂ ಈ ನಮ್ಮ ಕೆರ್ಜಾಡಿ ಗರಡಿಗೆ 3 ಗ್ರಾಮ ಹೊಂದಿಕೊಂಡಿದೆ. ಅದೇ ಪ್ರಕಾರ 3 ಗ್ರಾಮದವರು ಒಂದು ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಸೇರುವುದರಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನೇಮೋತ್ಸವ ವರ್ಷದಲ್ಲಿ ವಿಶೇಷವಾಗಿ ಮಾರ್ಚ್ 18ನೇ ತಾರೀಕು ನೇಮೋತ್ಸವದ ಸೇವೆ ನಡೀತದೆ. ಮಾರಿಶಿವರಾಯನ ಕೋಲ ಸೇವೆ ಇದೆ. ಹಾಗೆ ಮತ್ತು ಗರಡಿಯಲ್ಲಿ ಗ್ರಾಮಸ್ಥರಿಂದ ಸಂಕಲ್ಪ ಮಾಡಿದಂಥ ಹರಕೆ ಸೇವೆ, ಹಗಲು ಪನಿವಾರ ಮತ್ತು ಸೋಣೆ ಆರತಿ. ಸೋಣೆ 1 ತಿಂಗಳಲ್ಲಿ ಪ್ರತಿ ದಿವಸ ಸೋಣೆ ಆರತಿ ಸೇವೆ ಭಕ್ತರಿಂದ ನಡೀತದೆ. ಒಂದು 100-150 ಸೋಣೆ ಆರತಿ 1 ತಿಂಗಳಲ್ಲಿ ನಡೀತದೆ. ಹಾಗೆ ಶಿವರಾಯನಿಗೆ ಮುಂಡಿಗೆ ಪೂಜೆ, ಹಾಗೆ ಬ್ರಹ್ಮಬೈದರಿಗೆ ಹೂವಿನ ಪೂಜೆ ಮತ್ತು ಹಗಲು ಸೇವೆ, ಭಕ್ತರಿಂದ ಹೇಳಿಕೊಂಡಂಥ ಹಗಲು ಸೇವೆ ಸಹ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಂಥ ಇತಿಹಾಸ ಉಂಟು. ಹಾಗೆ ಈಗ ಜೀರ್ಣೋದ್ಧಾರದ ಕಾರ್ಯ 3 ಗ್ರಾಮದವರು ಸೇರಿ ದಯಾನಂದ ಆರ್ ಶೆಟ್ಟಿಯವರನ್ನ ಅಧ್ಯಕ್ಷರನ್ನ ಮಾಡಿ ಜೀರ್ಣೋದ್ಧಾರ ಕಾರ್ಯ ಈಗಾಗಲೇ ಕೈಗೊಂಡಿದ್ದಾರೆ. ಮಾರ್ಚ್ 18ನೇ ತಾರೀಕು ನೇಮೋತ್ಸವದ ಒಳಗೆ ಈ ಜೀರ್ಣೋದ್ಧಾರ ಆಗಿ ಒಂದು ಬ್ರಹ್ಮ ಕಳಶದ ಸೇವೆ ಆಗಬೇಕನ್ನುವಂಥದ್ದು ಎಲ್ಲರ ಒಂದು ಕನಸಾಗಿತ್ತು. ಆದ್ದರಿಂದ ಇದಕ್ಕೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಹಾಗೆ ಪರವೂರಿನ ಭಕ್ತಾದಿಗಳು ಧನ ಸಹಾಯವನ್ನಿತ್ತು ಪೂರ್ಣ ಜೀರ್ಣೋದ್ಧಾರ ಕಾರ್ಯ ಆಗುವಂತೆ ತಾವೆಲ್ಲರೂ ನಡೆಸಿಕೊಡ್ಬೇಕಂತ ನಿಮ್ಮೆಲ್ಲರಲ್ಲಿಯೂ ಈ ಜೀರ್ಣೋದ್ಧಾರದ ಸಮಿತಿಯ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ವಿಜಯ್ ಕುಮಾರ್ ಶೆಟ್ಟಿ, ಕೆರ್ಜಾಡಿ ಶ್ರೀ ಬ್ರಹ್ಮಬೈದರ ಗರಡಿ ಇದರ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾಗಿ ತಮ್ಮೆಲ್ಲ ಗೌರವಿತರೊಂದಿಗೆ ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡುತ್ತಿರುವಂಥ ಈ ಸಂದರ್ಭದಲ್ಲಿ
ಬಹಳ ತುಳುನಾಡಿನ ಅವಳಿ ವೀರರಂತಹ ಕೋಟಿ ಚೆನ್ನೈರು ಜನ್ಮ ತಾಳಿದಂತಹ ತುಳುನಾಡಿನ ಈ ಒಂದು ಕಥೆಯಲ್ಲಿ ಬರತಕ್ಕಂತಹ ಬ್ರಹ್ಮ ಬೈದರ್ಕಳ ಗರಡಿ ಕೆರ್ಜಾಡಿ. ನಮಗೆ ತಿಳಿದ ಮಟ್ಟಿನಲ್ಲಿ ಸುಮಾರು 60 ಗರಡಿಯಲ್ಲಿ ಹಿರಿವಾದಂತಹ ಗರಡಿ ಎಂದು ಈಗಾಗಲೇ ನಾವು ಹಿರಿಯರ ಪ್ರಕಾರ ತಿಳ್ಕೊಂಡಿದ್ದೇವೆ. ಈ ಗರಡಿಯು ಕಾಲಕಾಲಕ್ಕೆ ಸರಿಯಾದಂತಹ ಸೇವೆಯನ್ನು ನೆರವೇರಿಸಿಕೊಂಡು ಬಂದು 3 ಗ್ರಾಮಗಳಾದಂತಹ ಶೇಡಿಮನೆ, ಮಡಮಕ್ಕಿ ಮತ್ತು ಅಲ್ಬಾಡಿ ಈ 3 ಗ್ರಾಮದ ಸದ್ಭಕ್ತರನ್ನು ಒಳಗೊಂಡು ಕೆರ್ಜಾಡಿಯ ಧರ್ಮಭೂಮಿಯಲ್ಲಿ ತನ್ನ ಸೇವೆಯನ್ನು ಭಕ್ತಾದಿಗಳಿಂದ ಪಡೆಯುತ್ತಿರುವಂಥ ಒಂದು ಏಕೈಕ ಗರಡಿಯಾಗಿದೆ. ಈ ಗರಡಿಯು ಸುಮಾರು 150 ವರ್ಷಕ್ಕೂ ಮಿಕ್ಕಿ ಹಿರಿಯವರು ಆರಾಧನೆ ಮಾಡಿಕೊಂಡು ಬಂದು ಈ ಗರಡಿಗೆ ಸಂಬಂಧಪಟ್ಟಂತಹ ಸುಮಾರು 9 ಮನೆತನದವರು ಮತ್ತು 1 ತಳಮನೆಯವರು, ಹಾಗೆ ಈ 3 ಗ್ರಾಮದ ಸದ್ಭಕ್ತರಿಂದ ಆರಾಧಿಸಲ್ಪಟ್ಟಂತಹ ಪುಣ್ಯಕ್ಷೇತ್ರ. ಈಗ ಈ ಗರಡಿಯನ್ನು ಈ ವರ್ಷ ದೇವರ ಒಂದು ನುಡಿಯಂತೆ ಮತ್ತು ದೈವಜ್ಞರ ಪ್ರಕಾರ ಇಲ್ಲಿರತಕ್ಕಂಥ ದೋಷಗಳನ್ನೆಲ್ಲ ನಿವೃತ್ತಿ ಮಾಡಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿಕೊಂಡು ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಗರಡಿಯ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗಾಗಲೇ ಸುಮಾರು 1 ಕೋಟಿಗೂ ಮಿಕ್ಕಿದಂತಹ ಕಾಮಗಾರಿ ನಡೆದಿದೆ. ಸುಮಾರು ಭಕ್ತಾದಿಗಳಿಂದ ಹಾಗೂ ಊರ ಪರವೂರ ಭಕ್ತಾಭಿಮಾನಿಗಳಿಂದ ಸುಮಾರು 80 ಲಕ್ಷಕ್ಕೂ ಮಿಕ್ಕಿದಂಥ ದೇಣಿಗೆ ಈಗಾಗಲೇ ಬಂದಿದೆ. ಭಕ್ತಾದಿಗಳಿಂದ ದೇಣಿಗೆ ಕೂಡ ಬಹಳ ವಿಳಂಬವಾಗಿ ಆದರೂ ಬರ್ತಾ ಇರುವಂತಹದ್ದು ನಮಗೆ ಈ ಒಂದು ಕಾರ್ಯಕ್ಕೆ ಇಟ್ಟಂಥ ಕೀರ್ತಿ ಕಿರೀಟವಾಗಿದೆ. ಅದರಂತೆ ಈಗಾಗಲೇ ಇನ್ನು ಸುಮಾರು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಈ ಗರಡಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ನಿರ್ಧಾರವನ್ನು ನಾವು ಸಮಿತಿಯಲ್ಲಿ ತೀರ್ಮಾನ ಮಾಡಿಕೊಂಡು ಕೈಗೊಂಡಿದ್ದೇವೆ. ಇದಕ್ಕೆಲ್ಲ ಕಾಲ ಕೂಡಿ ಬರಬೇಕಾಗಿದೆ. ಈ ಜೀರ್ಣೋದ್ಧಾರ ಸಮಿತಿಯಲ್ಲಿ ಅಧ್ಯಕ್ಷರಾದಂತಹ ದಯಾನಂದ್ ಆರ್ ಶೆಟ್ಟಿ ಅವರು ಅಧ್ಯಕ್ಷರಾಗಿ, ನಾನು ಕಾರ್ಯದರ್ಶಿಯಾಗಿ, ಇನ್ನು ಅನೇಕ ನಮ್ಮ ಹಿರಿಯವರೆಲ್ಲ ಇದ್ದಾರೆ. ಇವರೆಲ್ಲ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ಜೊತೆ ಕಾರ್ಯದರ್ಶಿಗಳಾಗಿ ಬಹಳ ಉತ್ತಮ ಸೇವೆಯನ್ನು ಮಾಡಿಕೊಂಡು ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನೇ ತಾನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಬೇಕು. ಜೊತೆಯಲ್ಲಿ ನಾವು ಹಮ್ಮಿಕೊಂಡಂತಹ ಈ ಒಂದು ಜೀರ್ಣೋದ್ಧಾರ ಕಾರ್ಯ ಸುಗಮಯವಾಗಿ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಆಶಿಸುತ್ತಾ, ಈ ಗರಡಿಯು ಸುಮಾರು ಬ್ರಿಟಿಷರ ಕಾಲದಿಂದಲೂ ಸರ್ಕಾರದ ತಸ್ತಿಕನ್ನು ಪಡೆದುಕೊಳ್ಳುತ್ತಿರುವಂತಹ ಒಂದು ಈ ಭಾಗದಲ್ಲಿ ಇರತಕ್ಕಂಥ ಒಂದು ಏಕೈಕ ಗರಡಿಯಾಗಿದೆ. ಇದಕ್ಕೆಲ್ಲ ದಾಖಲೆಗಳು ಹೇಳುವಂಥ ಪ್ರಕಾರ 1800ಕ್ಕಿಂತ ಮುಂಚೆ ಇಲ್ಲಿ ಬ್ರಹ್ಮ ಬೈದರ್ಕಳ ಹಾಗೂ ಬಂಟ ಶಿವರಾಯ ನೆಲೆಯಾಗಿದ್ದಾರೆ ಎನ್ನುವುದಕ್ಕೆ ಒಂದು ದಾಖಲೆ ಪ್ರಕಾರ ಹೇಳುತ್ತದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಭಾಗದ ಒಂದು ಬ್ರಹ್ಮ ಬೈದರ್ಕಳ ಗರಡಿಯು ಜೀರ್ಣೋದ್ಧಾರಗೊಂಡು ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಅಭಯವನ್ನು ಕೊಡ್ತಕ್ಕಂತಹ ಒಂದು ಸಾನ್ನಿಧ್ಯವಾಗಲಿ. ಮಧ್ವಾಚಾರ್ಯರು ಮೆಟ್ಟಿದಂತಹ ಪುಣ್ಯಭೂಮಿ, ಶಂಕರಾಚಾರ್ಯರು ನಡೆದಂತಹ ಕರ್ಮಭೂಮಿ, ಇಂತಹ ಭೂಮಿಯಲ್ಲಿ ಈ ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ಗರಡಿಯ ಜೀರ್ಣೋದ್ಧಾರ ಕಾರ್ಯವನ್ನು ಮತ್ತು ಇಲ್ಲಿರತಕ್ಕಂಥ ಪ್ರಗತಿಯ ಎಲ್ಲ ಮಹಿಮೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಲು ಬಂದಂಥ ಮಾಧ್ಯಮದವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಾನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಯಾನಂದ್ ಶೆಟ್ಟಿ 3 ಗ್ರಾಮದ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಗರಡಿ ಬ್ರಹ್ಮ ಬೈದರ್ಕಳ ಗರಡಿ ಶಿವರಾಯ ಮತ್ತು ಹೆಬ್ಬಾಗಿಲು, ನೆಲಹಾಸು, ಸುತ್ತುಪಾಗಾರ ಮತ್ತು ನೇಮಚಪ್ಪ ಈ 3 ಈ ಎಲ್ಲ ಕಾರ್ಯವನ್ನು ಆದಷ್ಟು ಬೇಗ ಮುಗಿಸಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ, ನಮ್ಮ 3 ಗ್ರಾಮದ ಗ್ರಾಮಸ್ಥರು ಆದಷ್ಟು ಧನ ಸಹಾಯವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬ್ಯಾಂಕ್ ಖಾತೆಯನ್ನು ಈ ಕೆಳಗೆ ನೀಡಲಾಗಿದೆ.